ಮುಂಜಾನೆ. ಎಲ್ಲರೂ ತಮ್ಮ ತಮ್ಮ ಉಪಸ್ಥಿತಿಯಲ್ಲಿ ಆರಾಮವಾಗಿ ಉಪಸ್ಥಿತಿಯಾಗಿದ್ದೀರಿ ಅಂತ ಭಾವಿಸ್ತೇನೆ. ಯಶಸ್ಸು ಕೇವಲ ಸಾಧನೆಗಳ ಮೊತ್ತವಲ್ಲ, ಅದು ನಾವು ಜೀವನದ ಪಯಣದಲ್ಲಿ ಕಲಿಯುವ ಪಾಠಗಳ ನಿಧಿ. ಪ್ರತಿ ಹೆಜ್ಜೆಯಲ್ಲೂ ಹೊಸ ಅವಕಾಶವಿದೆ, ಪ್ರತಿ ಸೋಲಿನಲ್ಲೂ ಹೊಸ ಚಿಗುರು ಇದೆ. ಎಲ್ಲರೂ ಸಕಾರಾತ್ಮಕ ಮನೋಭಾವದಿಂದ ಮುಂದೆ ಸಾಗೋಣ, ಮತ್ತಷ್ಟು ಪ್ರೋತ್ಸಾಹ ನೀಡೋಣ ಎಂದು ಹೇಳುತ್ತಾ ಈ ಸುಂದರ ಮುಂಜಾನೆಯು ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದೀಗ ಸ್ವಾಗತ ನೃತ್ಯದ ಮೂಲಕ ಕೋರಲಿದ್ದಾರೆ ನಮ್ಮ 8ನೇ ತರಗತಿಯ ವಿದ್ಯಾರ್ಥಿನಿಗಳು.
ಮುಂಜಾನೆ ಸ್ವಾಗತ ನೃತ್ಯವನ್ನು ಮಾಡಿದವರಿಗೆ ಧನ್ಯವಾದಗಳು. ಇದೀಗ ಪ್ರಥಮವಾಗಿ ತಮ್ಮ ಶಾಲಾ ಜೀವನವನ್ನು ಈಗಷ್ಟೇ ಪ್ರಾರಂಭಿಸಿದಂತಹ ನಿಷ್ಕಲ್ಮಶವಾದ ಮುಗ್ಧ ಮನಸ್ಸನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳ ನೃತ್ಯ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ. ಕಾಣದಂತೆ ಮಾಯವಾದನು ನಮ್ಮ ಶುಭ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶುಭ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಬಿಡುವುದನ್ನು ಕೊಡುವುದನ್ನು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶುಭ ಕೈಲಾಸ ಸೇರಿಕೊಂಡನು. ಆಕಾಶ ಮೇಲೆ ಇದ್ದನು ನಮ್ಮ ಶಿವ ಪಾತಾಳ ಕೆಳಗೆ ಬಿದ್ದನು. ಆಕಾಶ ಮೇಲೆ ಇದ್ದನು ನಮ್ಮ ಶಿವ ಪಾತಾಳ ಕೆಳಗೆ ಬಿದ್ದನು. ಈ ಭೂಮಿಯನ್ನು ದೋಣಿ ಅಂತ ತೋಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಮುಂದೆ ವೇದಿಕೆಯಲ್ಲಿ ಹೆಜ್ಜೆ ಹಾಕಲು ವೈಟಿಂಗ್ ಅಲ್ಲಿದ್ದಾರೆ ನಮ್ಮ ಪ್ರಾಥಮಿಕ ಶಾಲೆಯ 3ನೇ ತರಗತಿಯ ವಿದ್ಯಾರ್ಥಿಗಳು. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ.
ಉತ್ಸಾಹದಿಂದ ನೃತ್ಯ ಮಾಡಿದಂತಹ 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ದಯವಿಟ್ಟು ಅವರು ಇಲ್ಲಿ ಕುಣಿಯುವಾಗನೇ ಗೊತ್ತಾಗ್ತದೆ ಎಷ್ಟೊಂದು ಉತ್ಸಾಹದಿಂದ ಪಾಪ ಡ್ಯಾನ್ಸ್ ಮಾಡ್ತಾರೆ, ಸ್ಟೆಪ್ಸ್ ಹಾಕ್ತಾರಂತ. ಆದರೆ ಅವರ ಆ ಡ್ಯಾನ್ಸಿನ ಮುಂದೆ ನಿಮ್ಮ ಯಾರ ಚಪ್ಪಾಳೆ ಏನೂ ಅಲ್ಲ, ಸದ್ಯ ಕೇಳಲ್ಲ ನಿಮ್ಮ ಚಪ್ಪಾಳೆಯ. ಸೊ ಅವರಷ್ಟು ಒಂದು ಎಕ್ಸೈಟಿಂದ ಡ್ಯಾನ್ಸ್ ಮಾಡುವಾಗ ನಿಮ್ಮ ಚಪ್ಪಾಳೆ ಸದ್ದು ಕೂಡ ಜೋರಾಗಿ ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಿ. ಇದೀಗ ಮುಂದೆ 4ನೇ ತರಗತಿಯ ವಿದ್ಯಾರ್ಥಿಗಳಿಂದ ನೃತ್ಯ. ಮೈಕ್ ಟೆಸ್ಟಿಂಗ್ 1 2 1 2 3 4. என்னோடு வா, நான் உனக்காக காத்திருக்கிறேன். लगा रे मना चाहतो सबको करंट लगा रे, रंग लगा रंग लगा रंग लगा रे, मना चाहतो सबको करंट लगा रे, मेरा एक्सीलेंट लगा रे, मना चाहतो सबको करंट लगा रे. जो ट्विटर पे ट्रेंड हो गया, नासिक के ढोल पे नाचा तो सबका दी एंड हो गया. मेरे इशारे पे बिना दिल नाचा जो ट्विटर पे ट्रेंड हो गया, नासिक के ढोल पे नाचा तो सबका दी एंड हो गया. सारी दुनिया में एक ही फेमस है, मुंबई हो या दिखा दूं तुझे मेरा वाला डांस, ये है ये है ये है ये है मेरा वाला डांस. तो नाचू ये है मेरा वाला डांस, नाचू. Good morning to one and all present here. The next performance is by LKG student from Sri Vivekananda English Medium School. Put your hands together. Everybody, we are children of LKG. We are look like Chand Katukuda. We are do the dance Landat Mukuda. Let's watch. होगी बंटू टू कुड़िए बंटू टू होगी मुंबई दी पतंग
वारिगी मैं उड़ी हो गई मुंडे दी हिला पे चल दी टुक 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 कर दी मेकअप टुक कर दिया अंग्रेजी पढ़ दी गिट पिट टुक कर दी जिन्ना कोई न साडी टिकटोरिया तू कंटी बिग बैन दी पूरा लंदन घुमकदा ओ जदों मजे पैन दी पूरा लंदन घुमकदा तू कंटी बिग बैन दी पूरा लंदन घुमकदा ओ जदों मजे पैन दी पूरा लंदन घुमकदा करते मांडो नाना दीदी ओला के वर्जन फैन करते कबूतर वारगी ओ मैं ना फिर दी गुलाबी शेर का रंग है बिरंगी रखी तू साम के सारू पे लगता सौदा को चंगी जगह कोई नहीं है बदिया तू कहती बिग बैन दी पूरा लंदन घुमकदा ओ जदों नचे पैन दी पूरा लंदन घुमकदा तू कहती बिग बैन दी पूरा लंदन घुमकदा ओ जदों नचे पैन दी पूरा लंदन घुमकदा जिंदगी गिलासी रख पंजाबी स्टाइल विच लस्सी दा गिलास विच ಎಲ್ಲರಿಗೂ ಶುಭ ಮಧ್ಯಾಹ್ನ. ಎಲ್ಲರದು ಊಟ ಆಯ್ತಲ್ಲ? ಊಟ ಆಯ್ತಾ? ಎಲ್ಲ ಬೆಳಗ್ಗೆಗಿಂತ ತುಂಬಾ ಎನರ್ಜೆಟಿಕ್ ಆಗಿ ಬಂದು ಕೂತ್ಕೊಂಡಿದ್ದೀರಾ ಅಂತ ಭಾವಿಸ್ತೇವೆ. ಇದೀಗ ಮಧ್ಯಾಹ್ನದ ಮೇಲೆ ಕಾರ್ಯಕ್ರಮ ಈಗ ಪ್ರಾರಂಭವಾಗಲಿದೆ. ಪ್ರಾರ್ಥಿಸುವ ಮುನ್ನ ನಂಬು, ಮಾತನಾಡುವ ಮುನ್ನ ಆಲಿಸು, ಖರ್ಚು ಮಾಡುವ ಮುನ್ನ ಸಂಪಾದಿಸು, ಅಸಾಧ್ಯವೆಂಬ ಹಿಂದೆ ಸರಿಯುವ ಮುನ್ನ ಪ್ರಯತ್ನಿಸು, ಮರೆಯುವ ಮುನ್ನ ಯೋಚಿಸು, ಸಾಯುವ ಮುನ್ನ ಬದುಕು ಇದೆ ನಮ್ಮ ಬದುಕಿನ ಮುಖ್ಯ ಸೂತ್ರಗಳು. ಎಲ್ಲರಿಗೂ ಶುಭ ಮಧ್ಯಾಹ್ನ. ಟ್ರೆಂಡಿಂಗ್ ಸಾಂಗ್ಗಳಿಗೆ ಸ್ಟೆಪ್ ಹಾಕಲು ಹೊರಟಿದ್ದಾರೆ 10ನೇ ತರಗತಿಯ ಹುಡುಗಿಯರು. ಇದೀಗ ನಿಮ್ಮ ಮುಂದೆ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. என்ன நீ எங்க வச்ச ಅಪ್ಪಮ್ಮ ಬೆಳಗಾಟ ಬೆಳಗಾದಿ ಪಾಪ ವಚನ സുന്ദരി ചക്കര ചുണ്ടിൽ
പുഞ്ചിരി എന്നിരിക്കോടി നോക്കുന്നത് സുന്ദരി ചൊല്ലുമോ നീയേതാ പറയുമോ പേരെന്താ അഴകേ അഴകേ കളിരൻ കുളിരേ അഴകേ അഴകേ കളിരൻ കുളിരേ आंखों में रब है पॉकेट में नोट है और आंखों में रब है पॉकेट में नोट है नटखट मिजाज है रंगीला नोट है കണ്ടപ്പോ അടിവായിട്ടിന് മഞ്ഞുള്ള രാത്രി ചിരിയത് കണ്ടപ്പോ അയ്യോ നെഞ്ചിലൊരാതി കരിപിടിയുള്ള കളവാണി കൂമ്പല് കണ്ടപ്പോ കണ്ണോടക്കി ചിരിക്കല പെണ്ണ കല്യാണി നിന്റെ താറത്തെ പുള്ളി എന്നെ കുടിച്ചിട്ട് കണ്ണിലെ നിറം കണ്ട് കയ്യിലെ വള കണ്ട് കാലിലെ പൊളിച്ചിട്ട് എന്നെ കുടിച്ച് അറയിലെ ഇറങ്ങണം മറക്കിട്ട് കിടക്കുമ്പോൾ നീക്കിന്റെ മോഹം നടന്നിട്ട് എഴുതുമ്പോ മക്കളെ നീ ನಲ್ಲಿರವ ವಿಡಿಯೋ ಮತ್ತು ಅಲ್ಲೇ ಕುಂತು ಕಣ್ಣ ಸುಂಬರೆ ಅಲ್ಲೇ ಕುಂತು ಕಣ್ಣ ಸುಂಬರೆ ನಲ್ಲಿರವ ವಿಡಿಯೋ ಮತ್ತು ಥ್ಯಾಂಕ್ ಯು ಸಫಾ ಆ್ಯಂಡ್ ಟೀಮ್. ಇದೀಗ ಮುಂದೆ ಇಸ್ಲಾಂ ಧರ್ಮದಲ್ಲಿ ದಫ್ ತನ್ನದೇ ಆದಂಥ ಒಂದು ವೈಶಿಷ್ಟ್ಯತೆಯನ್ನು ಪಡೆದಂಥ ಒಂದು ಕಾರ್ಯಕ್ರಮ. ತಮ್ಮೆಲ್ಲರ ಮುಂದೆ ಇದೀಗ ದಫ್ ಅನ್ನು ನಡೆಸಲಿದ್ದಾರೆ ನಮ್ಮ ಶಾಲೆಯ 9ನೇ ತರಗತಿಯ ಹುಡುಗರು. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲ ಬರಕಾತು.
حسبي ربي جل الله ما في قلبي خير الله نور محمد صلى الله لا إله إلا الله حسبي ربي جل الله ما في قلبي خير الله نور محمد صلى الله لا إله إلا الله സുമമിൽ മധുവിൻ ഉറവു പടച്ചാൽ സൂര്യചന്ദ്രനുവാനിൽ വഴികാന് ചവറായാൽ സർവലോക പരിപാലകനം സുബ്ഹാനവന്റെ സർവസ്തുതിയും സുബ്ഹാനവന്റെ സർവസ്തുതിയും അല്ലാഹ് സുമറിൽ മധുവിൻ ഉറവ് പടച്ചാൽ സൂര്യചന്ദ്രനുവാനിൽ വഴികാന് ചവറായാൽ സർവലോക പരിപാലകനം സുബ്ഹാനവന്റെ സർവസ്തുതിയും സുബ്ഹാനവന്റെ സർവസ്തുതിയും രാഗങ്ങൾ രാഗങ്ങൾ മോഹങ്ങൾ മമ മോഹങ്ങൾ രാഗങ്ങൾ രാഗങ്ങൾ മോഹങ്ങൾ മമ മോഹങ്ങൾ അല്ലാ നിന്നോട് മാത്രം അല്ലാ അല്ലാ നിന്നോട് മാത്രം അല്ലാ നിന്നോട് മാത്രം അല്ലാ അല്ലാ നിന്നോട് മാത്രം നീതി ധർമ്മം പരിപാലിക്കാൻ നീ അയക്കുന്നു അല്ലാ നിന്റെ ഇഷ്ടദാസരവന്നിൽ സന്മാനിക്കുന്നു അല്ലാ അല്ലാ യാ അല്ലാ 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 യാ അല്ലാ നീതി ധർമ്മം പരിപാലിക്കാൻ നീ അയക്കുന്നു അല്ലാ നിന്റെ ഇഷ്ടദാസരമന്നിൽ സന്മാനിക്കുന്നു നിൻ തിരുമന്നിൽ കൈകളുയർത്തി പേരിടുന്നല്ലാ നിന്റെ പിർസ പൂങ്കാവനമിൽ ചേർത്തിടാനല്ലാ വിധിയേതോ റഹ്മാനേ വിജയം താ സുബ്ഹാനേ വിധിയേതോ റഹ്മാനേ വിജയം താ സുബ്ഹാനേ വിജയം താ സുബ്ഹാനേ സുമമിൽ മധുവിൻ ഉറവ് പടച്ചാൽ സൂര്യചന്ദ്രനുവാനിൽ വഴികാന് ചവറായാൽ സർവലോക പരിപാലകനം സുബ്ഹാനവന്റെ സർവസ്തുതിയും സുബ്ഹാനവന്റെ സർവസ്തുതിയും രാഗങ്ങൾ രാഗങ്ങൾ മോഹങ്ങൾ മമ മോഹങ്ങൾ രാഗങ്ങൾ രാഗങ്ങൾ മോഹങ്ങൾ മമ മോഹങ്ങൾ അല്ലാ നിന്നോട് മാത്രം അല്ലാ അല്ലാ നിന്നോട് മാത്രം അല്ലാ നിന്നോട് മാത്രം അല്ലാ അല്ലാ നിന്നോട് മാത്രം നീതി ധർമ്മം പരിപാലിക്കാൻ നീ അയക്കുന്നു അല്ലാ നിന്റെ ഇഷ്ടദാസരമന്നിൽ സന്മാനിക്കുന്നു അല്ലാ അല്ലാ യാ അല്ലാ 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 യാ അല്ലാ നീതി ധർമ്മം പരിപാലിക്കാൻ നീ അയക്കുന്നു അല്ലാ നിന്റെ ഇഷ്ടദാസരമന്നിൽ സന്മാനിക്കുന്നു നിൻ തിരുമന്നിൽ കൈകളുയർത്തി കേറിടുന്നല്ലാ നിന്റെ പിർസ പൂങ്കാവനമിൽ ചേർത്തിടാനല്ലാ വിധിയേതോ റഹ്മാനേ വിജയം താ സുബ്ഹാനേ വിധിയേതോ
സുമമിൽ മധുവിൻ ഉറവു പടച്ചാൽ സൂര്യചന്ദ്രനുവാനിൽ വഴികാണ് ചവറായ സർവലോക പരിപാലകൻ സുബ്ഹാനവന്റെ സർവസ്തുതിയും സുബ്ഹാനവന്റെ സർവസ്തുതിയും സല്ലല്ലാഹു അലാ മുഹമ്മദ് സല്ലല്ലാഹു അലൈഹി വസല്ലം സല്ലല്ലാഹു അലാ മുഹമ്മദ് സല്ലല്ലാഹു അലൈഹി വസല്ലം അല്ലാഹുമ്മ സല്ലി അലാ മുഹമ്മദ് യാ റബ്ബി സല്ലി അലൈഹി ವಸಲ್ಲಂ. ದಫ್ ಮಾಡಿದವರಿಗೆಲ್ಲರಿಗೂ ಧನ್ಯವಾದಗಳು. ಇದೀಗ ರಿಮಿಕ್ಸ್ ಹಾಡಿಗೆ ಕುಣಿಯಲು ಬರುತ್ತಿದ್ದಾರೆ 5ನೇ ತರಗತಿ ಹುಡುಗಿಯರು. ಇದೀಗ ನಿಮ್ಮ ಮುಂದೆ ಬರಲಿ ಜೋರಾದ ಚಪ್ಪಾಳೆ.
ಸಂತೋಷಕ್ಕೆ ಎಂಬ ಹಾಡಿಗೆ ತುಂಬ ಸಂತೋಷದಿಂದ ಕುಣಿದಂಥ ನಿಮಗೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ಪರ್ಫಾರ್ಮೆನ್ಸನ್ನು ಕರೆಯೋದಕ್ಕಿಂತ ಮುಂಚೆ ನನಗೆ ನಿಮ್ಮ ಹತ್ರ ಒಂದು ಡೀಲ್ ಮಾಡಬೇಕು. ಈಗಷ್ಟೇ ಮಧ್ಯಾಹ್ನ ಆದದಷ್ಟೇ ಎಲ್ಲರೂ ನಿಮ್ಮ ಲಂಚ್ ಎಲ್ಲ ಮುಗಿಸ್ಕೊಂಡೇ ಬಂದಿರುವಂಥದ್ದು. ಬಟ್ ಯಾರ ಕ್ಲಾಪ್ಸ್ ಕೂಡ ಅಷ್ಟೊಂದು ಜೋರಾಗಿ ಸೌಂಡ್ ಮಾಡ್ತಾ ಇಲ್ಲ. ನೋಡೋಣ, ಒಮ್ಮೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ, ಪ್ರತಿಯೊಬ್ಬರು ಚಪ್ಪಾಳೆ ತಟ್ಟಬೇಕು. ಎಸ್, ಇದೇ ಕ್ಲಾಪ್ಸ್ ಅವರು ಡ್ಯಾನ್ಸ್ ಮಾಡುವ ಮುಂಚೆ ಅಥವಾ ಅವರು ಮಾಡಿದಾದ್ಮೇಲೆ ನೀವು ಇದೇ ಕ್ಲಾಪ್ಸನ್ನು ಕೊಟ್ಟರೆ ಅವರಿಗೆ ಇನ್ನೂ ತುಂಬ ಏನಾಗ್ತದೆ, ಸಪೋರ್ಟ್ ಮಾಡಿದಾಗೆ ಆಗ್ತದೆ. ಇವತ್ತಿಲ್ಲಿ ನಿಮ್ಮ ಮುಂದೆ ಬಂದು ಏನು ಡ್ಯಾನ್ಸ್ ಮಾಡ್ತಾರೆ ಅಥವಾ ಕುಣಿತಾರೆ, ಏನೊಂದು ಪ್ರದರ್ಶನ ಕೊಡ್ತಾರೆ ನೋಡಿ, ಇದು ಜಸ್ಟ್ 10 to 15 days ಪ್ರಿಪರೇಷನ್, ನಾಟ್ ಮಚ್, ಓನ್ಲಿ 10 to 15 days ಪ್ರಿಪರೇಷನ್. ಸೊ ಅಷ್ಟು ಕ್ವಿಕ್ ಆಗಿ ಇವತ್ತು ನಿಮ್ಗೆಲ್ಲರಿಗೂ ಇಂಥ ಒಂದು ಅದ್ಭುತವಾದಂಥ ನೋಡ್ಲಿಕ್ಕೆ ಸಿಗ್ತದೆ ಅಂದ್ರೆ ಕ್ವಿಕ್ ಪ್ರಿಪರೇಷನ್ ಅಲ್ವಾ. ಸೊ ಅವರ ಆ ಒಂದು ಎಫರ್ಟ್ಗೆ ಕೂತಲ್ಲೇ ಒಂದು ಚಪ್ಪಾಳೆ ಕೊಡ್ಲಿಕ್ಕೆ ಬಹುಶಃ ಯಾರಿಗೂ ಏನೂ ಪ್ರಾಬ್ಲಮ್ ಇಲ್ಲ, ಹೌದಾ? ಆನ್ಸರ್ ಕೊಡಿ, ಹೌದಲ್ವಾ? ಸೊ ಚಪ್ಪಾಳೆ ಕೊಡ್ಬೋದಲ್ಲ? ಎಂತ ವಾಯ್ಸ್ ಇಲ್ಲ, ಚಪ್ಪಾಳೆ ಕೊಡ್ಬೋದಲ್ವಾ? ಚಪ್ಪಾಳೆ ಕೊಡ್ಬೋದಲ್ವಾ? ಎಸ್, ನೆಕ್ಸ್ಟ್ ಎಲ್ಲ ಚಪ್ಪಾಳೆ ಕೊಡ್ಕೊಂಡು ಪ್ರೋತ್ಸಾಹ ಮಾಡ್ತೀರಲ್ಲ? ಓಕೆ, ಇದೀಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಕೃತಿಕಾ ಆ್ಯಂಡ್ ಟೀಮ್ ರಿಮಿಕ್ಸ್ ಸಾಂಗ್ ನೊಂದಿಗೆ ಸ್ಟೆಪ್ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಲೆಟ್ಸ್ ಮೇಕ್ ದಿಸ್ ಕಲರ್ಫುಲ್ ಆಫ್ಟರ್ನೂನ್ ಇವನ್ ಮೋರ್ ಕಲರ್ಫುಲ್. ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್.
दुनिया का बाउंस कर दिया बाजारी जब हुस्न दिखाने जाएगी होश उड़ाने वाली शौक नजर के जो पीछ लड़ाने जाएगी रायबरेली में बीच बाजारी जब हुस्न दिखाने जाएगी होश उड़ाने वाली शौक नजर के जो पीछ लड़ाने जाएगी कहना तेज हवा से बच के रहना गिर जाए तो फिर न कहना झुमका गिराने ವೈಬಿಂದ ಡ್ಯಾನ್ಸ್ ಮಾಡಿರುವಂತಹ ಕೃತಿಕಾ ಮತ್ತು ತಂಡಕ್ಕೆ ಧನ್ಯವಾದಗಳು. ಇದೀಗ ಮುಂದೆ ಕನ್ನಡ ನಾಡಿನಲ್ಲಿ ಹುಟ್ಟುವ ಆ ಒಂದು ಭಾಗ್ಯದ ಬಗ್ಗೆ ತಮ್ಮ ಹಾಡಿನ ಮೂಲಕ ಹಾಡಿನಲ್ಲಿ ವರ್ಣಿಸಿರುವಂತಹ ಒಂದು ಹಾಡಿಗೆ ನೃತ್ಯ ಮಾಡಲಿದ್ದಾರೆ ನಮ್ಮ ಶಾಲೆಯ ಹುಡುಗರು. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು.
ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಬಿಟ್ಟಿದರೆ ಕನ್ನಡ ಮಣ್ಣ ಮೆಟ್ಟದೆ ಇದು ಜಟಕ ಬಂಡಿ ಇದು ವಿಧಿಯೋಡಿಸುವ ಚಂಡಿ ಬದುಕಿದು ಜಟಕ ಬಂಡಿ ವಿಧಿ ಗುರಿ ತೋರಿಸುವ ಮಂಡಿ ಶಿಲ್ಪಕ್ಕೆ ಕಲ್ಪವಿದು ನಾಟ್ಯಕ್ಕೆ ನಾಡಿರು ನಾರಾಂತರಂಗವಿದು ಹೂವಂತ ಬೆಂಡೆಯಿಂದ ಕಾರಂತ ಮಾಸೆಯಿಂದ ಕನ್ನಡಿ ಕನ್ನಡ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟದೆ ಇದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ದಡ ಸೇರಿಸುವ ಬಂಡಿ. ಎಲ್ಲರಿಗೂ ಧನ್ಯವಾದಗಳು. ಈಗ ಬೋಲೋ ತರಾರರ ಡ್ಯಾನ್ಸಿಗೆ ಒಟ್ಟಾಗಿ ಸ್ಟೆಪ್ ಆಗ್ತೇವೆ ಅಂತ 6ನೇ ಮತ್ತು 5ನೇ ಹುಡುಗರು ಇದೀಗ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್.
ಡ್ಯಾನ್ಸ್ ಹಾಡಿಗೆ ಸ್ಟೆಪ್ಸ್ ಅನ್ನು ಹಾಕಲಿದ್ದಾರೆ ನಮ್ಮ ಶಾಲಾ ಹುಡುಗಿಯರು. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ.
ನೋಡ್ತಾ ಇಲ್ಲ, ಕಣ್ಣು ಮುಚ್ಚಿಕೊಂಡು ಕೇಳ್ತಾ ಇದ್ದೀನಿ. ಹಾಡು ಅಂದ್ರೆ ನಾನು ಹಾಡ್ತೀನಿ. ಹಾಡ್ತೀಯ? ನೋಡ್ತೀಯಾ? ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ, ಆ ತನನ ದಿನ ಧರಣಿಯಲ್ಲಿ ಹಸುರಿನ ಜನನ. ಗಗನ ಘನ ಗುಡುಗ ದಿನ ಒಳ್ಳೆ ಒಳ್ಳೆ ಜನನ, ಆ ಜನನ ದಿನ ಧರಣಿ ಜನ ಹಸಿರಿನ ಜನನ. ಮಲೆನಾಡಿನ ಮಳೆ ಹಾಡಿನ ಬಿಸುಮಾತಿನ ಹೊಸತರ ಸವಿದಿನ. ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ, ಆ ತನನ ದಿನ ಧರಣಿಯಲ್ಲಿ ಹಸುರಿನ ಜನನ. ಮಲೆನಾಡಿನ ಮಲೆನಾಡಿನ ಮಳೆ ಹಾಡಿನ ಮಳೆ ಹಾಡಿನ ಬಿಸುಮಾತಿನ ಬಿಸುಮಾತಿನ ಹೊಸತರ ಹೊಸತನ ಸವಿದಿನ. ಸವಿದನ. ಮಣಿ ಮಣಿ ಚಿನಿ ಮಣಿ ಮಣಿ ಘಮ ಘಮದಲ್ಲಿ ಸುಮ ಸುಮ ಗಮನ ಗಮ. ದಿನ ಅರಳಿ ಅರಳಿ ಮರಳಿ ಮರಳಿ ಅರಳುವ ವನದಂಕನ ಗಾಯನ. ಗಗನದಲ್ಲಿ ಮಳೆಯ ದಿನ ಕೊಡುಗಿನ ತನನ, ಆ ತನ್ನನ ದಿನ ಧರಣಿಯಲ್ಲಿ ಹಸುರಿನ ಜನನ. ಮಲೆನಾಡಿನ ಮಳೆ ಹಾಡಿನ ಬಿಸುಮಾತಿನ ಹೊಸತನ ಸವಿದನ. ಎಲೆ ಎಲೆ ಚಿಗುರುವ ಎಲೆ ಮರ ಮಾಳಿಗೆಯಲ್ಲಿ ಕಲೆಸೂರಾದ ಎಲೆಗಳೇ. ಚಿಗುರಿ ಉದುರಿ ಚದುರಿ ಮುದುರಿ ಚಿಗುರುವ ಎಲೆ ಹನಿಯ ಜೀವನ. ಆ ತನ್ನ ದಿನ ಧರಣಿಯಲ್ಲಿ ಹಸುರಿನ ಜನನ. ಮಲೆನಾಡಿನ ಮಳೆ ಹಾಡಿನ ಬಿಸುಮಾತಿನ ಹೊಸತನ ಸವಿದನ. ಶೆಟ್ಟಿ ಕೊಲ್ಕೆ ಅವರು ಬರಬೇಕು. ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ತೆಂಗಿನಕಾಯಿಯನ್ನು ಕೇಳಿದ ಕೂಡಲೇ ನೀಡಿ ನಮಗೆ ಸಹಕಾರ ಮಾಡಿದವರು ಶಿವರಾಮನ್ನ. ದಯವಿದೆ ಎಲ್ಲರೂ ಚಪ್ಪಾಳೆಯೊಂದಿಗೆ ಶಿವರಾಮ್ ಶೆಟ್ಟಿ ಕೊಲ್ಕೆ ಅವರಿಗೆ ಧನ್ಯವಾದ ಸಲ್ಲಿಸಬೇಕು. ಈಗ ತೆಂಗಿನಕಾಯಿಗೆ ಬಂಗಾರದ ರೇಟ್ ಇದೆ, ಆ ರೇಟನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಅವರು ಸರಾಗ ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ಬಾರಿಯೂ ತೆಂಗಿನಕಾಯಿಯನ್ನು ನೀಡುವ ಮುಖೇನ ಸಹಕಾರ ಮಾಡಿದರು. ಮಾತ್ರ ಅಲ್ಲದೆ ಇಲ್ಲಿ NSS ಶಿಬಿರ ಎಲ್ಲ ಆಗುವಾಗ ರಾತ್ರಿ ಮಕ್ಕಳು ಇಲ್ಲಿ ಮಲಗಬೇಕು. ಆ ಟೈಮಲ್ಲಿ ಅವರಿಗೆ ಸ್ನಾನ ಮಾಡಲಿಕ್ಕೆ ನೀರು ಆಗಿರ್ಬೋದು ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿಕೊಟ್ಟವರು ನಮ್ಮ ಶಿವರಾಮಣ್ಣ. ಅವರ ಮಿಸಸ್ ಇಲ್ಲೇ ಅಡುಗೆ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಕೊಡುಗೆ ನಮ್ಮ ಸಂಸ್ಥೆಗೆ ಅಪಾರ ಇದೆ. ಅವರನ್ನು ಬಹಳ ಭಕ್ತಿಯಿಂದ
ಈ ಸಂದರ್ಭದಲ್ಲಿ ಗೌರವಿಸ್ತೇವೆ. ಅವರಿಗೆ ನಮ್ಮ ಕಡಂಜ ಸೋಮಶೇಖರ್ ಚೌಟ್ರು ಈ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಚಪ್ಪಾಳೆಯೊಂದಿಗೆ ಗೌರವ. ಈಗ ಮುಂದಿನ ನೃತ್ಯ ಇದೀಗ ಸ್ಟಾರ್ಟ್ ಆಗ್ತದೆ. Primary girls Gunna step into the song Apodi Podi. Put your hands together. அப்படி போடு 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 அஸ்தி போடு கண்ணாலே இப்படி போடு 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 இடுப்பு போடு கையாலே உன்னோட முறுக்குத உப்பு மூட்டை ஏறிக்கிற உன்னோட கண்ண பொதி கண்ணா மூட்டி ஆடவரே இந்த நட போதுமா இன்னும் கொஞ்சம் வேணுமா இந்த நட போதுமா இன்னும் கொஞ்சம் வேணுமா அப்படி போடு 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 அஸ்தி போடு கண்ணாலே இப்படி போடு 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 இடுப்பு போடு கையாலே நீ படுக்கிறிய மெதுவாய கழுத்துல நீ மடுக்கிறிய இது அதுதானா உன்னோட கண்ணங்கடை கடி நான் கடிக்க என்னோட காது பக்கம் செல்ல கடி நீ கடிக்க இந்த வயசு போதுமா இன்னும் கொஞ்சம் வேணுமா இந்த வயசு போதுமா இன்னும் கொஞ்சம் வேணுமா இந்த வயசு போதுமா இன்னும் கொஞ்சம் வேணுமா அப்படி போட்டு 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 அப்படி போட்டு கண்ணால அப்படி போட்டு 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 எடுத்து போட்டு கையால இது சரிதானா சிக்க வைக்கிற சவக்க வைக்கிறியே நீ ஜோரா சொக்க வைக்கிற சொல்ல வைக்கிறியே நீ அழகா பத்த வைக்கிற பதற வைக்கிறியே இது முருதானா ஒத்த பார்வை நெஞ்சுக்குள்ள ஊசி நூலும் பொறுக்குதடி தட்டு பல்லு சிப்பிலெல்லாம் 10 நிலவு தெரிக்குதடி கை கைன்னு ஆடிக்கிது உன்னோட நான் வர நை நைன்னு பேசிக்கிது உன் கூட சேர்ந்து வர இந்த ஆட்டம் போதுமா இன்னும் கொஞ்சம் வேணுமா இந்த ஆட்டம் போதுமா இன்னும் கொஞ்சம் வேணுமா அப்படி போடு 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 அஸ்தி போடு கண்ணாலே இப்படி போடு 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 இழுத்து போடு கையாலே உன்னோட முறுக்குத உப்பு மூட்டை ஏறிக்கிற உன்னோட கண்ண பொதி கண்ணா மூட்டி ஆடவர இந்த நட போதுமா இன்னும் கொஞ்சம் வேணுமா இந்த நட போதுமா இன்னும் கொஞ்சம் வேணுமா ಇದೀಗ ಮುಂದೆ ಯಾವುದೇ ಒಂದು ನೃತ್ಯ ಅಂತ ಬಂದಾಗ ಎಲ್ಲದರಲ್ಲೂ ಡ್ಯಾನ್ಸರ್ಸ್ ಪ್ಲಸ್ ನಾನ್ ಡ್ಯಾನ್ಸರ್ಸ್ಗಳಂತ ಇರ್ತಾರೆ ಅಲ್ವಾ. ಆವಾಗ ಡ್ಯಾನ್ಸರ್ಸ್ಗಳೇ ಎಲ್ಲರ ಅಟ್ರಾಕ್ಷನನ್ನು ಗಳಿಸ್ತಾರೆ. ಬಟ್ ಈ ಡ್ಯಾನ್ಸಲ್ಲಿ ಇರೋರು ಎಲ್ಲರೂ ನಾನ್ ಡ್ಯಾನ್ಸರ್ಸ್ಗಳೇ. ಬಟ್ ಸ್ಟಿಲ್ ದೇ ಗೋನ ಅಟ್ರಾಕ್ಟಿವ್. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ.
మలమల్లుయ తగ తగ మలమల్లుయ மலமல்லுயா தக தக மலமல்லுயா பள்ளத்தி வண்ண கண்ணு இருக்குன்னே மலமல்லுயா பள்ளத்தி வண்ண பல்லு പറഞ്ഞേ மலமல்லுயா ஆய் மலமல்லுயா தக தக மலமல்லுயா மலமல்லுயா தக தக மலமல்லுயா மலமல்லுயா தக தக மலமல்லுயா மலமல்லுயா தக தக மலமல்லுயா ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡಬ್ಯಾಡ ಜೀವ ಜಲ್ಲಂತದೆ ಬಾಡಿ ಚುಮ್ಮಂತದೆ ಜೀವ ಜಲ್ಲಂತದೆ ಬಾಡಿ ಚುಮ್ಮಂತದೆ ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು What's your name? ಅಮ್ಮುಕುಟ್ಟಿ. ನಂಗೂರ ಮಾಯರಂಗರ ಇವು ವಲಯ ಏಕರ ಎಮ್ಮಾಡಿ ಎಮ್ಮಾಡಿ ಉನ್ನಾಲನ ತುಡಿಕರ ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ ಬುರುಡೇಲಿ ಮೆದ್ಲಿಟ್ಟು ಕೊಟ್ನು 108 ಅಡಿಯನ್ನ ಮುಂದೆ ಮೋಸ ಹಿಂದೆ ಮೋಸ ಜೀವನ 3 ದಿನ ಬಿಡೋ ಚಿಂತೆನ ಬಾರೋ ಮಜಾ ಮಾಡೋಣ ಕುಣಿದು ಕುಪ್ಪಳಿಸೋಣ ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ ಬುರುಡೆಲ್ಲಿ ಮೆದ್ಲಿಟ್ಟು ಕೊಟ್ನು 108 ಅಡಿಯನ್ನ Cheers! ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ರು ಎಲ್ಲದಕ್ಕೂ ಅಸ್ತು ಅಂದ್ರು ಸುಸ್ತುವಾಗಿ ಕುಸ್ತು ಬಿದ್ದೆ ಮಸ್ತ್ ಮಸ್ತ್ ಹುಡುಗಿ ಬಂದ್ರು ನಾನು ನಿನ್ನ ದೋಸ್ತು ಅಂದ್ರು ಎಲ್ಲದಕ್ಕೂ ಅಸ್ತು ಅಂದ್ರು ಸುಸ್ತುವಾಗಿ ಕುಸ್ತು ಬಿದ್ದೆ This is the tribute to Talaiwa. मूंछों को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के मूंछों को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के all the Rajini fans don't miss that chance all the Rajini fans don't miss that chance
ವೇದಿಕೆಗೆ ಧನ್ಯವಾದಗಳು. ತುಳುನಾಡಿನ ಸೌಂದರ್ಯದ ಹಾಡಿಗೆ ಕುಣಿಯಲಿದ್ದಾರೆ ಪ್ರಾಥಮಿಕ ಶಾಲೆಯ 7ನೇ ತರಗತಿಯ ಹುಡುಗಿಯರು. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ. பொருளு பொருளு துளுநாடு அசார எசணுத தாமர நும பாசே பொருளு 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 துளுநாடு அரசார எசணுத தாமர நும பாசே ಕೆದಗಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡರ ಪೊರ್ಲು ತುಲೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳಿದ ತಾಮರೆ ನಮ್ಮ ಭಾಷೆ ತಾಮರೆ ನಮ್ಮ ಭಾಷೆ ಅಂಚ ಉಡಾನ ಪಾಣೆ பொருளு பொருளு துளுநாடு அசார எசழுத தாமர நும பாசೆ ಕೆದಗಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಎಸಳಿದ ತಾಮರೆ ನಮ್ಮ ಭಾಷೆ ಪೊರ್ಲು 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 ತುಳುನಾಡು ಸಾರ ಎಸಳಿದ ತಾಮರೆ ನಮ್ಮ ಭಾಷೆ. ಧನ್ಯವಾದಗಳು. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಈಸ್ ಮಸಾಲಾ ರಿಮಿಕ್ಸ್ ಫ್ರಮ್ 7th ಬಾಯ್ಸ್. This is the tribute to Talaiwa. मूंछों को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के मूंछों को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के और रजनी फैन don't miss that chance all the Rajini fans don't miss that chance దుమ్ములోన పోట్ల గిట్ట దూకినట్టు పొలేరమ్మ జాతరలో కొత్త రాజు ఊగినట్టు సెంపులేసుకొని కళ్ళ సాములేసినట్టు మళ్ళీ సొట్టు నీడలోన కుర్ర గుంపు కూడినట్టు ఎర్రగొండ రొట్టెలోన విరవ దొక్కు కలిపినట్టు నా పాట చూడు నా పాట చూడు నా పాట చూడు నాటు 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 నాటు
పెతాసద పెట్టగు ఊరుద పిలిగులు నలిపున పొర్లుతు యానా పాసేద కಣ್ಣుడు ఊరుద పొన్నులు తెలిపున మర్లుతు యానా పెతాసద పెట్టగు ఊరుద పిలిగులు నలిపున పొర్లుతు యానా ఆసేద కಣ್ಣుడు ఊరుద పొన్నులు తెలిపున మర్లుతు యానా అరే హో గయా నా దీవానా బల నలిపున ನನ್ನ ಬಾರಿ ಜಾಲಿಯ ನಮ್ಮನೆ ದಾಸದ ಪೆಟ್ಟು ಊರುದ ಪಿಲಿಕುಲು ನಲಿಪುನ పొర్లుతు యానా ఆసేద కన్నడు ఊరుద పొన్నులు తెలిపున మర్లుతు యానా ഇവിടൊരു ചാകരയും വേലകളിൽ മൊത്തു വന്നപ്പോൾ ചിലരുടെ നോത്തുകീറി പോയ കാര്യം ഓർത്തുപോകവേ അലകളും കാറ്റിനൊതി കാതുവാൻ പാടുവിടേണ്ട സഹോദര സേനാപതി വീര മടുകാമനോരുവ എന്റെ മേലെ ചിമക്കി കമൽ എന്റെ പെണ്ണെ കൊണ്ടുപോയി എന്റെ പെണ്ണെ താണ്ടിക്കുട്ടി എന്റെ മാ കുളിച്ചു തിട്ടേ എന്റെ മേലെ ചിമക്കി കമൽ എന്റെ പെണ്ണെ കൊണ്ടുപോയി എന്റെ പെണ്ണെ താണ്ടിക്കുട്ടി എന്റെ മാ കുളിച്ചു തിട്ടേ दिल का जो हाल है वो तुझे कैसे बयां करे कह दे तुझे या दिल में रखे बोलो न क्या करे दिल जो तुम्हारा है कैसा बेचारा है मन न बेशरम बिल्कुल खटारा है तू करे दिल बेकरार क्यों करूं मैं तुझसे प्यार हवा हवा है हवा खुशबू लगा दे हवा प्लीज तुझको बता दे उसका बता दे जरा मुझको बता दे मैं उससे मिलूंगा एक बार मिला दो यार मिला दे यार मिला दे हवा हवा है हवा खुशबू लगा दे हवा प्लीज तुझको बता दे उसका बता दे जरा मुझको बता दे मैं उससे मिलूंगा एक बार मिला दे यार मिला दे यार मिला दे ಕೆಲಸ ಮಾಡು ಕೂತ್ಕೋಬೇಡ ತಲೆ ಕೆರಿತಾ ಕಷ್ಟ ಮನುಷ್ಯನ್ ಬರುತ್ತೇನೆ ಬರುತ್ತಾ ಜೀವನ ಒಂದು ಗಾಳಿ ತುಂಬಿದ ಗ್ಯಾಸ್ ಬಲೂನು ಮೇಲೆ ಒಬ್ಬ ಕುಂತೋ ನೋಡು ಹಿಡ್ಕೊಂಡು ಬಿನ್ನು ಕಷ್ಟ ಪಡು ಆಯ್ತು ಶಿವಾನೆ ಎಷ್ಟೇ ಇದ್ರು ಕಡೆ ಶವಾನೆ ಎಲ್ರು ನಾನು ಇಳಿದ ಕಾರಾನೆ ಹಿಂದೆ ಒಬ್ಬ ನಿಂತ್ಕೊಂಡು ನೋಡ್ತಾನೆ ಬಂದಂಗೆ ಒಪ್ಕೊಂಡು ಕಂದ ಪುಣಿತ ಬರಿಟ ಪೊರ್ಲುಡ ನಂದಿಕೆವಾ ಒಬ್ಬನೇ ಗಂಡನ ಪೊರ್ಲುಡು ಪ್ರಿಯನ ಕೊಸಿಟ್ಟಿನಲ್ಲಿ ಪುಗ ಸಿಗದ ಪುಣಿತ ಬರಿಟ ಪೊರ್ಲುಡ ನಂದಿಕೆವಾ ಒಬ್ಬನೇ ಗಂಡನ ಪೊರ್ಲುಡು ಪ್ರಿಯನ ಕೊಸಿಟ್ಟಿನಲ್ಲಿ ಪುಗ ಪೋಷಕ ವೃಂದದವರೇ, ನಮಗೆ ಮಧ್ಯಾಹ್ನದ ಊಟ ಬಹಳ ಶುಚಿರುಚಿಯಾಗಿ ನಿರ್ವಹಿಸಿಕೊಟ್ಟವರು ನಮ್ಮ ಅಮ್ಮಂದಿರು, ವಿಶೇಷವಾಗಿ
ಅಲ್ಲಿ ಹೋಗಬಾರ್ದು. ಎಲ್ಲರನ್ನೊಮ್ಮೆ ನೀವು ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳುವ. ನಮ್ಮ ಅಕ್ಷರದೋತ್ಸವವನ್ನು ಬಹಳ ವರ್ಷಗಳಿಂದ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಸುನಂದಕ್ಕ ಮತ್ತು ಬಳಗ ಮತ್ತು ಇಡೀ ಎಲ್ಲ ಟೀಮ್, ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಅಕ್ಕಂದಿರು. ಒಮ್ಮೆ ವೇದಿಕೆಗೆ ಸರ್ ಎಲ್ಲರನ್ನೂ ಒಮ್ಮೆ ವೇದಿಕೆಗೆ ಬರಲಿಕ್ಕೆ ಹೇಳಿ ಸರ್. ಆಯಿತು, ಇದೀಗ ನೃತ್ಯ ಆಗ್ತದೆ. ನೃತ್ಯ ಆದ ಕೂಡಲೇ ನೀವೆಲ್ಲ ಕಾತುರಿಂದ ಕಾಯ್ತಾ ಇರುವ ಪಿಲಿತ್ತ ವೇಷ ಎಲ್ಲ ಉಂಟು. ಪಿಲಿ ಕುಣಿತ ಬಂಡ ಭಯಂಕರ ನಿಖಿಲೆ ಗೊತ್ತು, ನಮ್ಮ ತುಳುನಾಡಿನ ಕ್ರೀಡೆ ಅದು ಕೊನೆಯಲ್ಲಿ ಎಂಡಾಗಿ ನಿಮಗೆಲ್ಲರಿಗೂ ಮುಕ್ತಾಯದ ರಸದೌತಣವನ್ನು ನೀಡ್ತದೆ. ಅದಕ್ಕಿಂತ ಮುಂಚೆ ಕೆಲವೊಂದು ವಿಚಾರಗಳು ಇದೆ. ಮಾನ್ಯ ಸಂಚಾಲಕರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ, ನಾಳೆ ಜಂಟಿ ವಿದ್ಯಾಸಂಸ್ಥೆಗಳಿಗೆ ರಜೆಯನ್ನು ಸಾರಲಾಗಿದೆ. ನಾಳೆ ರಜೆ, ನಾಳ್ದು ಕೂಡ ನಿಮಗೆ ಗೌರ್ಮೆಂಟ್ ಹಾಲಿಡೇ ಇದೆ, ಸರ್ಕಾರಿ ರಜೆ 2 ದಿನ ಇದೆ. ನಾಳೆ ವಿದ್ಯಾಸಂಸ್ಥೆ ಪರವಾಗಿ ರಜೆ, ನಾಳ್ದು ಸ್ಪೆಷಲ್ ರಜೆ ಆದಿತ್ಯವಾರ ಭಾನುವಾರ, ಸೋಮವಾರ ಶಾಲೆ ಇದೆ. ಇನ್ನು ಸೋಮವಾರದಿಂದ ರಜೆ ಮಾಡಲಿಕ್ಕೆ ಬಿಡಬೇಡಿ. ಎಲ್ಲ ಪೋಷಕರಿಗೆ ಒಂದು ವಿನಂತಿ ಮಾಡ್ತೇವೆ. ಅಕ್ಕ ಬೇಗ ಬಲೆ, ಟೈಮ್ ಇಜ್ಜಿ ಸರೋಜನಕ್ಕ ಮಾತವಲ್ಲೆ ಪುದಾರ್ ಮಾಡೋಣ ಮಾತೇನಲ್ಲ ಬಡ್ಚತ್ತ. ಎಲ್ಲರಿಗೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸುವ. ಪ್ರತಿ ದಿನ ಮೊಟ್ಟೆ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ನಿಮಗೆ ಹಾಲಿನ ವ್ಯವಸ್ಥೆ ಆಗಿರ್ಬೋದು ಮಕ್ಕಳಿಗೆಲ್ಲ ಕೊಡ್ತಾರೆ. ಮಕ್ಕಳು ಕುಡಿಯುವುದಿಲ್ಲ, ಈ ರಾಗಿ ಮಾಲ್ಟನ್ನು ಕುಡಿಯುವುದಿಲ್ಲ. ಹಾಗಾಗಿ ಬಹಳ ವಿನಂತಿ ಮಾಡ್ತೇನೆ, ಈ ವಾರ್ಷಿಕೋತ್ಸವದ ಮುಖೇನ ಎಲ್ಲ ತಾಯಂದ್ರಲ್ಲಿ ವಿನಂತಿ ಮಾಡ್ತೇನೆ. ಅದು ರಾಗಿ ಮಾಲ್ಟ್ ಅಂತ ಹೇಳುವಂಥದ್ದು ಬಹಳ ಮೌಲ್ಯವಾದದ್ದು ವಿದ್ಯಾರ್ಥಿಗಳಿಗೆ. ನೀವು ಘಟ್ಟದಲ್ಲಿ ಉತ್ತರ ಕರ್ನಾಟಕದ ಹೋದರೆ ಅವಳು ದಷ್ಟಪುಷ್ಟವಾಗಿರ್ತಾರೆ, ಒಳ್ಳೆ ಆರೋಗ್ಯವಾಗಿರ್ತಾರೆ. ಯಾಕೆಂದರೆ ಅವರು ರಾಗಿ ತಿಂತಾರೆ, ಬೆಳಗ್ಗೆ ಮುದ್ದೆ ತಿಂತಾರೆ, ಮುದ್ದೆಗೆ ಮಟನ್ ಒಟ್ಟಿಗೆ ತಿಂತಾರೆ. ಅವರಿಗೆ ಯಾವ ಸೀಕು ಇಲ್ಲ. ನಮ್ಮವರಿಗೆ ಬೇಗ ಶೀತ ಬಂದರೆ ಡಾಕ್ಟರ್ ಹತ್ರ ಹೋಗಬೇಕು ನಾವು. ಯಾಕೆಂದರೆ ನಮಗೆ ಏನು ರೋಗ ನಿರೋಧಕ ಶಕ್ತಿಯೇ ಇಲ್ಲ ಈಗಿನ ಮಕ್ಕಳಲ್ಲಿ. ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ನಿಲ್ಲಿಸಿದರೆ ಹೀಗೆ ಆಗ್ತಾರೆ. ಅದಕ್ಕೆ ಏನು ಕಾರಣ ಅಂತಂದರೆ ಫುಡ್ಡು ಬೇಡದ್ದು ತಿಂತಾರೆ, ಬೇಕಾದ್ದು ತಿನ್ನುವುದಿಲ್ಲ. ಹಾಗಾಗಿ ವಿಶೇಷವಾಗಿ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಮ್ಮ ಮೋಹಿನಿ ಟೀಚರ್ ಅವರು ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು. ಮೋಹಿನಿ ಟೀಚರ್ ಮತ್ತು ನಮ್ಮ ಪ್ರೇಮಲತಾ ಟೀಚರ್ ಅವರು ವೇದಿಕೆಗೆ ಬರಬೇಕು. ಇಡಬೇಕು ಒಂಜಿ ಫೋಟೋಲದೇ ಪೊಡವೆ ಪೊರ್ಲುತ ಫೋಟೋ ಆವಡವು ಫೋಟೋ ಎಂಚ ಬಂಡವು. ಒಂಜೇ ಜೋರದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಬಹಳ ಸುಂದರವಾಗಿ ಸೀರೆಯನ್ನು ಉಟ್ಕೊಂಡು ಎಲ್ಲರೂ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಬೇರೆ ಸೀರೆಯಲ್ಲಿದ್ದರು. ಇದೀಗ ಮಧ್ಯಾಹ್ನ ನಂತರ ಅಷ್ಟೆಲ್ಲ ಕೆಲಸ ಮಾಡಿ, ಯಾಕೆಂದರೆ ಕೆಲಸದ ಟೈಮಲ್ಲಿ ಸುಸ್ತಾಗಿರ್ತದೆ ಅವರಿಗೆ. ಬೆಳಗ್ಗೆ ಬೇಗ ಬಂದು ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ತಂಡಕ್ಕೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟುವ. ಬೊಕ್ಕೊಂಜಿ ಸುನಂದಕ್ಕ 2 ಜನ ನಡುಕು ಬಲೆ ಇಡಬಲೆ ಇರಡಬಲೆ. ಹಿಂದೆ 2 ಜನ ಇಲ್ಲಡೆ ಹೊತ್ತ ಯಾವ ಮೂಳ್ದಿಯರಜ್ಜಿ. ಒಂದು ಪ್ರೇಮಲತಾ ಟೀಚರ್ ಅವರು, ಹೈಸ್ಕೂಲ್ನ ಸುನಂದ ಮೇಡಮ್ ಅವರಿಗೆ, ಸಂಪರ್ಕನಿಗೆ ನಮ್ಮ ಮೋಹಿನಿ ಟೀಚರ್ ಅವರು ಈ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸುವ. ಇವಷ್ಟು ಮಹಿಳಾ ಮಣಿಗಳು ನಮ್ಮ ತಾಯಂದಿರು ಮಕ್ಕಳಿಗೆ ಬಹಳ ಸೊಗಸಾಗಿ ಶುಚಿರುಚಿಯಾಗಿ ಊಟವನ್ನು ಉಣಬಡಿಸ್ತಾರೆ. ಎಲ್ಲರಲ್ಲಿ ಕೇಳಿ ನೋಡಿ, ಅದ್ಭುತವಾದ ತೆಂಗಿನಕಾಯಿ ಎಲ್ಲ ಹಾಕಿ ಪದಾರ್ಥ ಮಾಡಿ ಮಕ್ಕಳಿಗೆ ಯಾವುದೇ ರೋಗಗಳು ರುಜಿನಗಳು ಬಾರದ ಹಾಗೆ ನಿಗಾ ವಹಿಸುವವರು ಇಷ್ಟು ತಾಯಂದಿರು. ಅವರಿಗೆ ಜೋರದ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು, ಗೌರವಪೂರ್ವಕ ನಮನಗಳನ್ನ ಸಲ್ಲಿಸ್ತೇವೆ. ಧನ್ಯವಾದಗಳು ಎಲ್ಲ ಅಕ್ಕಂದಿರಿಗೂ. ಇದೀಗ ನೃತ್ಯ ಪ್ರಾರಂಭ ಆಗ್ತದೆ. ಕೊನೆಯದಾಗಿ ಇರುವಂತಹ ನೃತ್ಯ ಕಾರ್ಯಕ್ರಮ. ನಮಗೆಲ್ಲರಿಗೂ ಟ್ರೆಂಡಿಂಗ್ ಸಾಂಗ್ಸ್ಗಳು ಮತ್ತು ಅದರ ಡ್ಯಾನ್ಸ್ಗಳೆಲ್ಲ ನೋಡಿ ಈಗಾಗಲೇ ಬೋರ್ ಆಗಿರ್ಬೋದು. ಇದೀಗ ಓಲ್ಡ್ ಈಸ್ ಗೋಲ್ಡ್ ಎನ್ನುತ್ತಾ ಓಲ್ಡ್ ಸಾಂಗ್ಸ್ಗಳಿಗೆ, ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ 90s ಸಾಂಗ್, ಓಲ್ಡ್ ಸಾಂಗ್ಸ್ಗಳಿಗೆ ಸ್ಟೆಪ್ ಆಗಲು ಬರ್ತಿದ್ದಾರೆ ನಮ್ಮ ಶಾಲೆಯ 10ನೇ ತರಗತಿಯ ಪ್ರಿಟಿ ಗರ್ಲ್ಸ್. ಪುಟ್ ಯೋರ್ ಹ್ಯಾಂಡ್ಸ್ ಟುಗೆದರ್. बेले देखे जवानी के रेले देखे हसीनों के मेले देखे दिल पे हो तू ही छा गया अरे नैनों में सपना सपनों में सजनी सजनी पे दिल आ गया कि सजनी पे दिल आ गया। प्यार की गलियां बाहों की कलियां सब रंग रलियां
पूछ रही है। प्यार की गलियां, बाहों की कलियां, सब रंग रलियां पूछ रही है। गीत पनघट पे किस दिन गाएगी तू, मेरे सपनों की रानी कब आएगी तू। आई रुत मस्तानी कब आएगी तू, बीती जाए जिंदगानी कब आएगी तू। चलिया तू चलिया। ಬಿಂಕದ ಸಿಂಗಾರಿ ಮೈ ಡೊಂಕಿನ ಬೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ಆಹ ಬಿಂಕದ ಸಿಂಗಾರಿ ಮೈ ಡೊಂಕಿನ ಬೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ಅಲ್ಲೊಂದು ಸುಂದರ ತೋಟವಿದೆ, ಅಲ್ಲಿ ನೂರಾರು ಹೂಗಳ ರಾಶಿ ಇದೆ. ಇಲ್ಲೊಂದು ಪ್ರೀತಿಯ ಹಾಡು ಇದೆ, ಇಲ್ಲಿ 10 ಮೆಚ್ಚಿನ ಸಾಲು ಇದೆ. ಎಲ್ಲ ಸಾಲಲ್ಲೂ ಇಣುಕೋ ಅಕ್ಷರ ನಿಂದೇನಾ, ಉತ್ತರ ಇಲ್ಲದ ಸಿಹಿ ಒಗಟು ನಿನ್ನಂದ ನಿನ್ನಂದ ನಿನ್ನಂದವೇ. ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. मुझको क्या हुआ है, क्यों मैं खो गया हूँ। पागल था मैं पहले या अब हो गया हूँ। वैसी है निगाहें और बिखरे हैं बाल, तुमने बनाया है क्या अपना ये हाल। कोई मिल गया, कोई मिल गया, मेरा दिल गया, मेरा दिल गया। क्या बताऊँ यारो, क्या बताऊँ यारो, मैं तो हिल गया, मैं तो हिल गया। कोई मिल गया, मिल ही गया, मिल ही गया। तेरा करो दिन 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 पे इंतजार।
कुदरत भी हैरान है। रंग तेरा देख के, रूप तेरा देख के कुदरत भी हैरान है। फूलों सा चेहरा तेरा, कलियों सी मुस्कान है। रंग तेरा देख के, रूप तेरा देख के कुदरत भी हैरान है। रंग तेरा देख के, रूप तेरा देख के कुदरत भी हैरान है। ತಾಸೆದ ಪೆಟ್ಟಿಗೆ ಶಾಲೆದ ಪಿಲಿಕುಲು ನಲಿಪುನ ಪೊರ್ಲು ತುಪಾರ. ಆರ್ ಯು ರೆಡಿ? ಒನ್ಸ್ ಅಗೇನ್, ಆರ್ ಯು ರೆಡಿ? ಓಕೆ, ಈಗ ನಮ್ಮ ಶಾಲೆಯ ಗಂಡು ಹುಲಿಗಳು ಇಲ್ಲಿ ಹುಲಿ ಕುಣಿತವನ್ನು ನಡೆಸಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ.
ಇದನ್ನು ಪಾಪ ಮಕ್ಕಳು ಬೆಳಗ್ಗೆಯಿಂದ ಪೇಂಟಿಂಗ್ ಕುಳಿತಿದ್ದಾರೆ, ಯಾವುದೇ ಕಾರ್ಯಕ್ರಮ ಅವರು ನೋಡಲಿಲ್ಲ, ಅವರಷ್ಟಕ್ಕೆ ಪ್ರಾಕ್ಟೀಸ್ ಮಾಡಿದ್ದಾರೆ. ಬದ್ಧತೆ ಇದೆ, ಡೆಡಿಕೇಶನ್ ವರ್ಕ್, ಇದು ಸುಲಭ ಅಲ್ಲ. ನಿಮಗೆ ನೋಡಲಿಕ್ಕೆ ಕುಣಿಯುವುದು 2 ನಿಮಿಷ ಕುಣಿದಾಗ ಗೊತ್ತಾಗುತ್ತೆ ಕುಣಿತದ ಮಹಿಮೆ. ಪ್ಲಸ್ ಆ ಹಿನ್ನೆಲೆ ಗಾಯಕರಿಗೆ ಜೋರಾದ ಚಪ್ಪಾಳೆ ತಟ್ಟಬೇಕು. ಟಾಸೆ ಟಾಸೆ ಡೋಳು. ಬನ್ನಿ ಮಕ್ಕಳು, ಇಲ್ಲಿ ಬನ್ನಿ, ಎಲ್ಲ ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ. ಹಾಂ, ಟಾಸೆ ಡೋಲ್ನವರು ಮುಂದೆ ಬನ್ನಿ. ಒಂದು ಸ್ವಾಮಿಯಿಂದ ಹಿಡಿದು ತುಂಬ ಮಕ್ಕಳು ಟಾಸೆ ಡೋಲಲ್ಲಿ ಬಹಳ ನಿಪುಣರು. ಇವತ್ತು ದೊಡ್ಡವರಿಗೆ ಏನೂ ಸರಿಸಾಟಿ ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ಬಡಿತಾರೆ ಅವರು. ಮೊನ್ನೆ ನಮ್ಮ ಪ್ರತಿಭಾ ಕಾರಂಜಿಯಲ್ಲಿ ವೀರಗಾಸೆ ಕುಣಿತಕ್ಕೆ ಆ ಮಕ್ಕಳು ಆ ರೀತಿ ಕುಣಿಬೇಕು, ಅನನ್ಯ ಮತ್ತು ಬಳಗ ಅಂತಂದರೆ ಅದಕ್ಕೆ ಪ್ರಮುಖ ಕಾರಣಕರ್ತರು ಈ ಮಕ್ಕಳು. ಈ ಮಕ್ಕಳಿಗೆ ಜೋರಾದ ಚಪ್ಪಾಳೆ ತಟ್ಟಿ. ಟಾಸೆ ಡೋಲು, ಟಾಸೆ ಪೆಟ್ಟು ಹೇಗೆ ಇತ್ತು ಅಂತಂದರೆ ಅದು ಹಿರಿಯರಿಗೆ ನಮ್ಮ ಸರಿಸಾಟಿ ಏನಿಲ್ಲ ಅಂತ, ಅಷ್ಟು ಅದ್ಭುತವಾದಂಥ ಒಂದು ಮುಂದಕ್ಕೆ ದೊಡ್ಡ ದೊಡ್ಡ ಕಲಾವಿದರು ಆಗ್ತಾರೆ. ಅಂತಹ ಒಂದು ಗುಣ ನಡತೆ ಅವರಲ್ಲಿ ಇದೆ. ಆ ಎಲ್ಲ ಮಕ್ಕಳಿಗೂ ತುಂಬ ಹೃದಯದ ಅಭಿನಂದನೆಗಳು. ವಿಶೇಷವಾಗಿ ಎಲ್ಲ ಮಕ್ಕಳು ಬೆಳಗ್ಗೆಯಿಂದ ಈ ಪೇಂಟಿಂಗಲ್ಲಿ ಇದ್ದು ಬಹಳ ಅದ್ಭುತವಾದಂಥ ನೃತ್ಯಗೈದಂಥ ಹುಲಿವೇಷಧಾರಿಗಳಿಗೆ ನಿಮ್ಮ ಚಪ್ಪಾಳೆಯ ಮಹಾಪುರ ಬರಲಿ. ಈಗ ಇದಕ್ಕೆ ಧನ ಸಹಾಯವನ್ನು ನೀಡಿದವರು ಪ್ರಮೋದ್ನ ತಂದೆ, ಪ್ರಮೋದ್ ಸ್ಟೂಡೆಂಟ್ನ ತಂದೆಯವರಾದಂಥ ರವಿಯವರು, ನಮ್ಮ ಆತ್ಮೀಯರು, ಅವರ ಧರ್ಮಪತ್ನಿಯವರು ಆಗಮಿಸಿದ್ದಾರೆ. ಬಂದು ನಮ್ಮ ಸಂಚಾಲಕರಿಂದ ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಸುಮಾರು 1,500 ರೂಪಾಯಿ ನೀಡಿದ್ದಾರೆ. ವಿಶೇಷವಾಗಿ ಮಕ್ಕಳು ಕೂಡ ಅವರಷ್ಟಕ್ಕೆ ಎಲ್ಲ 500 ರೂಪಾಯಿ ಹಾಕಿಕೊಂಡು ಇದಕ್ಕೆ ಸಂಪೂರ್ಣವಾಗಿ ಖರ್ಚು ಮಾಡಿದ್ದಾರೆ. ಅವರಿಗೆ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಎಲ್ಲಿದ್ದರೂ ಅವರ ಧರ್ಮಪತ್ನಿಯವರು ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ಆತ್ಮೀಯ ಪೋಷಕರೇ, ನೋಡಿ, ಯಾರಾದರೂ ಮಕ್ಕಳಿಗೆ ಪೋಷಕರು ಇಲ್ಲ ಅಂತಾದರೆ ದಯವಿಟ್ಟು ಹೋಗಬೇಡಿ. ಸಣ್ಣ ಮಕ್ಕಳೇ ಆಗಲಿ ದೊಡ್ಡವರಾಗಲಿ ದಯವಿಟ್ಟು ರಾತ್ರಿ ಕತ್ತಲಲ್ಲಿ ಹೋಗೋದು ಬೇಡ. ಆಚೆ ಈಚೆ ನೀವು ನಿಂತ್ಕೊಳ್ಳಿ, ನಿಮಗೆ ವ್ಯವಸ್ಥೆ ಮಾಡೋಣ. ನನ್ನ ಕಾರಿದೆ, ಬೈಕ್ ಉಂಟು, ಅದರಲ್ಲಿ ಮನೆಗೆ ಬಿಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಪೋಷಕರು ಇಲ್ಲದೆ ದಾರಿಯಲ್ಲಿ ಕತ್ತಲೆಯಲ್ಲಿ ಹೆಣ್ಣು ಮಕ್ಕಳಂತೂ ಹೋಗಲೇಬೇಡಿ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹಕ್ಕಾಗಿ ನಮ್ಮ ಕ್ಷೇತ್ರದ ವತಿಯಿಂದ, ಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭ ಸಲ್ಲಿಸ್ತೇವೆ. ಅದರೊಟ್ಟಿಗೆ ಒಂದು ವಿಚಾರ, ಎಲ್ಲ ಪೋಷಕರು ಇದ್ದೀರಿ, ದಯವಿಟ್ಟು ಗಮನಿಸಿ. ನೀವೆಲ್ಲರೂ ತುಂಬ ಮಂದಿ 500 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಹೀಗೆ ಕೊಟ್ಟು ನಮ್ಮ ಉತ್ಸವ, ನಮ್ಮ ಶಾಲೆ ಅಂದರೆ ನಮ್ಮ ಮನೆ ಇದ್ದಾಗೆ, ನಮ್ಮ ದೇವಸ್ಥಾನ ಇದ್ದಾಗೆ, ಚರ್ಚ್ ಇದ್ದಾಗೆ, ಮಸೀದಿ ಇದ್ದಾಗೆ ಅಂತೇಳಿ ನೀವೇನು ಹೃದಯಪೂರ್ವಕವಾಗಿ ಭಾವಿಸಿಕೊಂಡು ಈ ಕೆಲಸವನ್ನು ಮಾಡಿದಿರಿ. ನಿಮಗೆಲ್ಲರಿಗೂ ನಾವು ನಂಬಿಕೊಂಡು ಬರುವಂಥ ದೇವರುಗಳು ಸಂಪೂರ್ಣವಾಗಿ ಆರೋಗ್ಯವನ್ನು ನೀಡಲಿ. ನೀವು ಮಾಡಿದಂಥ ಸೇವೆಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು. ಸಣ್ಣ ಅಮೌಂಟ್ 100 ರೂಪಾಯಿ ಕೊಟ್ಟರೂ ಕೂಡ ಅದು ದೊಡ್ಡ ಸೇವೆ. ನಿಮ್ಮ ಮಕ್ಕಳ ದೃಷ್ಟಿಯಲ್ಲಿ ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ತುಂಬ ಧನ್ಯವಾದ ಸಲ್ಲಿಸ್ತೇವೆ. ಸುಮಾರು 1,000ಕ್ಕಿಂತ ಜಾಸ್ತಿ ನೀಡಿದವರಿಗೆ ನೆನಪಿನ ಕಾಣಿಕೆಯನ್ನು ನೀಡಲಿಕ್ಕಿದೆ. ನಾಳೆ ನಿಮ್ಮ ಮಕ್ಕಳಲ್ಲಿ ನೀಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ, ನಿಮ್ಮ ಮಕ್ಕಳನ್ನು ಈಗಾಗಲೇ ಮತ್ತೊಮ್ಮೆ ವಿನಂತಿ ಮಾಡಿದೆವು. ತಮ್ಮ ಮಕ್ಕಳು, ಹೆಣ್ಣು ಮಕ್ಕಳು ವಿಶೇಷವಾಗಿ ಎಲ್ಲಿಯಾದರೂ ಹಾಗೂ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು, ಬೆಳಗ್ಗೆ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ನಮ್ಮೊಂದಿಗೆ ಇದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಸಂಪೂರ್ಣ ಸಹಕಾರವನ್ನು ಮಾಡಿದ್ದಾರೆ. ನಮ್ಮ ಪ್ರೀತಿಯ ಪೋಷಕರಿಗೆ ದಯವಿಟ್ಟು ನಿಮ್ಮಲ್ಲಿ ಒಂದು ಕಿವಿ ಮಾತು, ನಿಮ್ಮ ಮಕ್ಕಳನ್ನ ಇನ್ನೂ ಉಳಿದಿರುವುದು 3 ತಿಂಗಳು. ಆ 3 ತಿಂಗಳು ಸಂಪೂರ್ಣವಾಗಿ ಎಲ್ಲ ಆಟೋಟ ಕ್ರಿಯಾ ಚಟುವಟಿಕೆಗಳನ್ನು ಬಿಟ್ಟು ಚೆನ್ನಾಗಿ ಓದುವಂತೆ ಮಾಡಿ, ಪ್ರತಿದಿನ ಶಾಲೆಗೆ ಬರುವಂತೆ ಮಾಡಿ, ಶಾಲೆಯಲ್ಲಿ ಪ್ರತಿದಿನ ಅಧ್ಯಯನ ಮಾಡುವಾಗೆ ಮಾಡಿ, ಅವರ ನೋಟ್ಸನ್ನು ಸಂಪೂರ್ಣವಾಗಿ ಬರೆಯುವಾಗೆ ಮಾಡಿ, ನಾಲ್ದು ವಾರ್ಷಿಕ ಪರೀಕ್ಷೆಯಾಗಿರಲಿ ಆ ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕಗಳನ್ನು ಗಳಿಸಿ ತೇರ್ಗಡೆ ಹೊಂದುವ ಹಾಗೆ ಎಲ್ಲ ಪೋಷಕರು ನಮಗೆ ಸಹಕಾರ ಮಾಡಿದರೆ